ಚಿತ್ರ ತೆರೆ ಕಂಡು ವಾರದಿಂದ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆಯಾಗುವುದನ್ನು ಕೇಳಿದ್ದೀವಿ. ಆದರೆ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ವಾರದಿಂದ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆಯಲ್ಲಿ ಏರಿಕೆಯನ್ನು ಕಾಡುತ್ತೆ. ಇಂತಹ ಚಿತ್ರಗಳು ಬ್ಲಾಕ್ ಬಸ್ಟರ್ ಅನ್ನು ಪಟ್ಟಕ್ಕೇರುತ್ತೆ. ಈ ಸಾಲಿಗೆ ಇದೀಗ ಜಬರ್ದಸ್ತ್ ಶಂಕರ ಸೇರಿಕೊಂಡಿದೆ. ನವೆಂಬರ್ 8ರಂದು ತುಳುನಾಡು ಹಾಗೆ ಅರಬ್ ರಾಷ್ಟ್ರಗಳಲ್ಲಿ ಜಬರ್ದಸ್ತ್ ಶಂಕರ ತೆರೆ ಕಂಡಿತು. ಆರಂಭದಿಂದಲೇ ಸಖತ್ತವಾಗಿ ಕ್ರಿಯೇಟ್ ಮಾಡಿದ ಶಂಕರ ರಿಲೀಸ್ ಆದ ಮೇಲಂತೂ ಅಬ್ಬರಿಸಿ ಬೊಬ್ಬೆರಿದ. ತುಳುನಾಡಿನ ಪ್ರತಿ ಸೆಂಟರ್ಗಳಲ್ಲೂ ತೆರೆ ಕಂಡ ಶಂಕರ ಮಂಗಳೂರಿನ 3 ಮಲ್ಟಿಸ್ಕ್ರೀನ್ಗಳಲ್ಲಿ ಸ್ಕ್ರೀನಿಂಗ್ ಆಗಿತ್ತು. ಆದರೆ ಇದೀಗ 2ನೇ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಹೌದು, ಶಂಕರನಿಗೆ ಮಂಗಳೂರಿನಲ್ಲಿ ಮೊದಲ ವಾರ ಯಾವುದೇ ಸಿಂಗಲ್ ಸ್ಕ್ರೀನ್ ಸಿಕ್ಕಿರಲಿಲ್ಲ. ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇದೀಗ 2ನೇ ವಾರಕ್ಕೆ ರಾಮಕಾಂತಿ ಚಿತ್ರಮಂದಿರಕ್ಕೆ ಶಂಕರ ಎಂಟ್ರಿ ಕೊಟ್ಟಿದ್ದಾನೆ. ಹೀಗಾಗಿ ಮಂಗಳೂರಿನ 3 ಮಲ್ಟಿಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಿದ್ದ ಶಂಕರ ಇದೀಗ 3 ಮಲ್ಟಿಸ್ಕ್ರೀನ್ ನ ಜೊತೆಗೆ 1 ಸಿಂಗಲ್ ಸ್ಕ್ರೀನ್ ಅಂದ್ರೆ 4 ಚಿತ್ರಮಂದಿರಗಳಲ್ಲಿ ಶಂಕರ ಅಬ್ಬರಿಸುತ್ತಿದ್ದಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.